ಕೆಲವು ಮೂಕ ಪ್ರಾಣಿಗಳು ತಮ್ಮನ್ನ ಸಾಕಿ ಸಲಹುವ ಮಾಲಕರ ಮೇಲೆ ಒಂದು ವಿಶೇಷವಾದ ಪ್ರೀತಿಯನ್ನ ಹೊಂದಿರುತ್ತೆ. ಅಂತಹ ಪ್ರಾಣಿಗಳು ತುಂಟಾಟ ಮಾಡುವ ಮೂಲಕ ತಮ್ಮ ಮಾಲಕರ ಜೊತೆ ಮಕ್ಕಳಾಗೆ ವರ್ತಿಸ್ತದೆ. ಇದಕ್ಕೆ ಇಲ್ಲೊಂದು ವೈರಲ್ ಆಗಿರುವ ವಿಡಿಯೋನೇ ಸಾಕ್ಷಿ. ಹೌದು, ಇಲ್ಲೊಂದು ಆನೆ ಮರಿ ಗಾಯಗೊಂಡ ಕುಂಟುತ್ತಾ ನಡೀತಾ ಇದ್ದ ತನ್ನ ಮಾಲಕಿಯನ್ನ ಅನುಕರಿಸುತ್ತಿರುವ ವಿಡಿಯೋ ಇಂಡಿಯಾ ಟ್ರೆಂಡ್ಸ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಅಲ್ಲದೆ ವಿಡಿಯೋದ ಕೊನೆಯಲ್ಲಿ ಮಾಲಕಿ ನೆಲದ ಮೇಲೆ ಮೆಲ್ಲನೆ ಕುಳಿತುಕೊಳ್ತಾ ಇದ್ದು ಆನೆ ಮರಿಯು ಆಕೆಯಂತೆ ಮಾಡುತ್ತಿರುವುದನ್ನು ಗಮನಿಸಬಹುದು. ಈ ಮುದ್ದಾದ ದೃಶ್ಯ ನೆಟ್ಟಿಗರ ಗಮನ ಸೆಳೆದಿದ್ದು ವಿಡಿಯೋ ಮಾತ್ರ ಭಾರಿ ವೈರಲ್ ಆಗಿದೆ.